ಎಲ್ರಿಗೂ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ಇದರ ಆಶ್ರಯದಲ್ಲಿ 2024ನ ಕ್ರೀಡಾ ಸಂಭ್ರಮದ ಪತ್ರಿಕಾಗೋಷ್ಠಿ. ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರುವಂಥ ನಮ್ಮ ಕ್ರೀಡಾ ಸಂಯೋಜಕರಾದ ಮಾಧವಗೌಡ ಪೆರತ್ತೋಡಿಯವರಿಗೆ ಸ್ವಾಗತ. ಹಾಗೂ ಅದೇ ರೀತಿ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯಾದ ಆನಂದ್ ತೆಂಕಿಲ ಅವರಿಗೆ ಸ್ವಾಗತ. ಹಾಗೂ ಅದೇ ರೀತಿ ತಾಲೂಕಿನ ಕ್ರೀಡಾ ಕಾರ್ಯದರ್ಶಿಯಾದ ಪವನ್ ದೊಡ್ಡಮನೆ ಇವರನ್ನು ಸ್ವಾಗತಿಸುತ್ತಾ, ಬನ್ನೂರು ವಲಯದ ಸಂಘಟನಾ ಕಾರ್ಯದರ್ಶಿಯಾದ ವಸಂತ್ ನೆಕ್ಕರಾಜ್ ಅವರಿಗೂ ಸ್ವಾಗತಿಸುತ್ತೇವೆ. ಕ್ರೀಡಾ ಕಾರ್ಯಕ್ರಮದ ಬಗ್ಗೆ ಇತರ ವಿವರಗಳನ್ನು ನಮ್ಮ ಕ್ರೀಡಾ ಸಂಯೋಜಕರಾದ ಮಾಧವ ಪೆರತ್ತೋಡಿ ಅವರು ನೀಡಬೇಕಾಗಿ ವಿನಂತಿ. ಯುವ ಒಕ್ಕಲಿಗ ಸೇವಾ ಸಂಘ ಪುತ್ತೂರು, ಪ್ರಾಯೋಜಕರು ಒಕ್ಕಲಿಗ ಸೇವಾ ಗೌಡ ಸಂಘ ರಿಜಿಸ್ಟರ್ಡ್ ಪುತ್ತೂರು. ಯುವ ಒಕ್ಕಲಿಗ ಸೇವಾ ಸಂಘ ಬಣ್ಣೂರು ಇವರ ಆತಿಥ್ಯದಲ್ಲಿ ದಿನಾಂಕ 11/2/2024 ಆದಿತ್ಯವಾರದಂದು ಸ್ಥಳ ವಿವೇಕಾನಂದ ಶಾಲಾ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆ ಕ್ರೀಡಾ ಜ್ಯೋತಿ ವಾಹನ ಜಾಥಾ ಬೆಳಿಗ್ಗೆ ಸುಮಾರು 7:30 ಸ್ಥಳ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರು ಗದ್ದೆಯಿಂದ ವಿವೇಕಾನಂದ ತೆಂಕಿಲ ಕ್ರೀಡಾಂಗಣದವರೆಗೆ ಈ ಕ್ರೀಡಾ ಜ್ಯೋತಿಯ ವಾಹನ ಜಾಥಾ ನಡೀಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಶ್ರೀಮತಿ ಯಶೋಧ ಮೋನಪ್ಪಗೌಡ ತೆಂಕಪ್ಪಾಡಿ, ಪ್ರಗತಿಪರ ಕೃಷಿಕರು, ಹಾಗೆಯೇ ಪ್ರಧಾನ ಉಪಸ್ಥಿತಿ ಸಂಜೀವ ಮಟ್ಟಂದೂರು, ಮಾಜಿ ಶಾಸಕರು, ವಿಧಾನಸಭಾ ಕ್ಷೇತ್ರ ಪುತ್ತೂರು, ಹಾಗೂ ಮುಖ್ಯ ಅತಿಥಿಗಳೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವರು. ಅದೇ ರೀತಿ ಕ್ರೀಡಾಕೂಟದ ಸಾಂಕೇತಿಕ ಉದ್ಘಾಟನಾ ಕಾರ್ಯಕ್ರಮ ಬೆಳಗ್ಗೆ 8:45 ಉದ್ಘಾಟಕರು ಶ್ರೀ ಸಂಕಪ್ಪಗೌಡ ಕುಂಬಾಡಿ, ಊರಗೌಡರು, ಪಡ್ನೂರು ಗ್ರಾಮ. ಅಲ್ಲಿ ಕೂಡ ಗಣ್ಯರೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಅದೇ ರೀತಿ ಸಭಾ ಕಾರ್ಯಕ್ರಮ ಮಧ್ಯಾಹ್ನ 11 ಗಂಟೆಗೆ ಆಶೀರ್ವಚನ ಮತ್ತು ದಿವ್ಯ ಉಪಸ್ಥಿತಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಧರ್ಮಫಲನಾಥ ಸ್ವಾಮೀಜಿಯವರು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾಮಠ ಮಂಗಳೂರು. ಹಾಗೆಯೇ ಅಧ್ಯಕ್ಷತೆ ರವಿ ಮಂಗ್ಲಿಮಣೆ, ಅಧ್ಯಕ್ಷರು ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು. ಪ್ರಧಾನ ಉಪಸ್ಥಿತಿ ಡಿ.ವಿ. ಸದಾನಂದಗೌಡ, ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಹಾಗೂ ಶ್ರೀ ಮಂತರ್ಗೌಡ, ಶಾಸಕರು, ಮಡಿಕೇರಿ ವಿಧಾನಸಭಾ ಕ್ಷೇತ್ರ, ಹಾಗೂ ಗಣ್ಯರು ಕೂಡ ಆ ಒಂದು ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವರು. ಆ ಒಂದು ಸಭಾ ಕಾರ್ಯಕ್ರಮದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮೋಹನಗೌಡ ಇಡ್ಯರ್ಕ, ಅಧ್ಯಕ್ಷರು ಸಲಹಾ ಸಮಿತಿ ಒಕ್ಕಲಿಗ ಸೇವಾ ಸಂಘ ಪುತ್ತೂರು ರಿಜಿಸ್ಟರ್ಡ್ ಪುತ್ತೂರು. ಹಾಗೆಯೇ ವೇದಿಕೆ ಉದ್ಘಾಟನೆ ಕೇಶವ ಪಿ ಗೌಡ ಅಮೈ ಕಲಾಯಿಗುತ್ತು, ಮಾಲೀಕರು SKR ಲ್ಯಾಡರ್ಸ್ ಪುತ್ತೂರು. ಹಾಗೆಯೇ ದೀಪ ಪ್ರಜ್ವಲನೆ ಸಂಜೀವ ಮಟ್ಟಂದೂರು, ಮಾಜಿ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ ಪುತ್ತೂರು. ಮುಖ್ಯ ಅತಿಥಿಗಳು ಚಿದಾನಂದ ಬೈಲಾಡಿ, ಗೌರವಾಧ್ಯಕ್ಷರು ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು. ಗಣ್ಯರ ಸಮ್ಮುಖದಲ್ಲಿ ಈ ಒಂದು ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದೇ ರೀತಿ ಸಮಾರಂಭ ಸಂಜೆ 5:00 ಅಧ್ಯಕ್ಷತೆ ಶ್ರೀ ಅಮರನಾಥ್ ಬಪ್ಪಳಿಗೆ, ಅಧ್ಯಕ್ಷರು ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು. ಹಾಗೆಯೇ ಮುಖ್ಯ ಅತಿಥಿ UP ರಾಮಕೃಷ್ಣ ಗೌಡ, ಸಂಚಾಲಕರು ಶ್ರೀ ರಾಮಕೃಷ್ಣ ಮಹಾಲಿಂಗೇಶ್ವರ ITI ಪುತ್ತೂರು. ಹಾಗೆಯೇ ಗಣ್ಯರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಸಮಾರಂಭ ಕೂಡ ಇಡಲಿಕ್ಕಿದೆ. ಇದಕ್ಕೆಲ್ಲರಿಗೂ ಕೂಡ ಆಧಾರದ ಸುಸ್ವಾಗತ. ಹಾಗೆಯೇ ತಾರೀಕು 28/2/2010 ಪ್ರಾರಂಭ ಆದಂಥ ಸತತ 14 ವರ್ಷಗಳ ಕಾಲ ಸತತವಾಗಿ ಪ್ರತಿ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ನಮ್ಮ ಒಂದು ಒಕ್ಕಲಿಗ ಯುವ ಸಂಘದ ವತಿಯಿಂದ ಕ್ರೀಡಾಕೂಟ ನಡೀತಾ ಇರ್ತದೆ. ಆ ಒಂದು ಕ್ರೀಡಾಕೂಟದಲ್ಲಿ ಗುಂಪಾಟಗಳು ಸಾಧಾರಣ 8 ಗುಂಪಾಟಗಳು: ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್, ಹಾಗೆಯೇ ಹಗ್ಗ ಜಗ್ಗಾಟ, ಟೆನ್ನಿಸ್ ಬಾಲ್, ಕ್ರಿಕೆಟ್, ಈ ರೀತಿಯ ಕೆಲವು ಪಂದ್ಯಾಟ ನಡೀಲಿಕ್ಕಿದೆ. ಅದೇ ರೀತಿ ಆಟೋಟ ಸ್ಪರ್ಧೆಗಳು ಕೂಡ ಮಕ್ಕಳಿಗೆ ಪುರುಷರ ವಿಭಾಗ, ಮಹಿಳೆಯರ ವಿಭಾಗ, 17 ವಯೋಮಾನದ ಹುಡುಗಿಯರ ವಿಭಾಗ, ಹಾಗೆ ಹುಡುಗಿಯರ ವಿಭಾಗ, ಮಹಿಳೆಯರ ಕಬಡ್ಡಿ ಪಂದ್ಯಾಟ, ಹಾಗೆಯೇ ಪ್ರಾಥಮಿಕ 14 ವಯೋಮಾನದ ಹುಡುಗರು ಮತ್ತು ಹುಡುಗಿಯರ ಅಥ್ಲೆಟ್ ಪಂದ್ಯಾಟಗಳು ನಡೀಲಿಕ್ಕಿದೆ. ಅದೇ ರೀತಿ 50 ವರ್ಷ ಮೇಲ್ಪಟ್ಟಂಥ ಪುರುಷ ಮತ್ತು ಮಹಿಳೆಯರಿಗಾಗಿ 100 ಮೀಟರ್ ಓಟ ಮತ್ತು ಗುಂಡೆಸದ ಸ್ಪರ್ಧೆಗಳು ಪ್ರಾರಂಭ ಆಗಲಿಕ್ಕಿದೆ. ಹಾಗೆಯೇ ಈ ಒಂದು ಪಂದ್ಯಾಟದ ಲಾರ್ಡ್ಸ್ ತಲುಪು ಹಾಕುವಂಥ ಕಾರ್ಯಕ್ರಮವನ್ನು ನಾವು ಕಳೆದ ಸೋಮವಾರ ನಾವು ನಡೆಸಿದ್ದು ಎಲ್ಲ ವಲಯಗಳಿಗೆ, ನಮ್ಮ ಪುತ್ತೂರು ತಾಲೂಕಿನಲ್ಲಿ 6 ವಲಯಗಳಿವೆ ಒಟ್ಟು.
ಮೊದಲು ಕಡಬ ಸೇರಿ 7 ವಲಯಗಳಿತ್ತು. ಈಗ ನಮ್ಮ ಪುತ್ತೂರು ತಾಲೂಕಿನಲ್ಲಿ 6 ವಲಯಗಳಲ್ಲಿ ಪ್ರತಿಯೊಂದು ವಲಯದಲ್ಲಿ ಕೂಡ ಮೊನ್ನೆ ವಿಜೃಂಭಣೆಯಿಂದ ಕಳೆದ ವಾರ ಎಲ್ಲ ವಲಯದಲ್ಲಿ ಕೂಡ ಪಂದ್ಯಾಟ ನಡೆದಿದ್ದು, ಅದರಲ್ಲಿ ಆಯ್ಕೆಯಾದಂಥ ತಂಡಗಳು ಮಾತ್ರ ನಮ್ಮ ತಾಲೂಕು ಮಟ್ಟದಲ್ಲಿ ಭಾಗವಹಿಸುವಂಥ ಅವಕಾಶ ಇರ್ತದೆ. ಅದರಲ್ಲಿ ಗುಂಪಾಟಗಳಲ್ಲಿ ಒಂದು ಪಂದ್ಯಕ್ಕೆ ಒಂದು ತಂಡಕ್ಕೆ ಮಾತ್ರ ಭಾಗವಹಿಸಲು ಅವಕಾಶ ಇರ್ತದೆ. ಹಾಗೆಯೇ ಓಟದ ಸ್ಪರ್ಧೆಯಲ್ಲಿ ಒಂದು ವಲಯದಿಂದ 2 ಮಕ್ಕಳಿಗೆ ಭಾಗವಹಿಸುವಂಥ ಅವಕಾಶ ಇರ್ತದೆ. ಹಾಗೆಯೇ ಈ ಒಂದು ಆಟದ ತೀರ್ಪುಗಾರರಾಗಿ ಸದರ 30ರಿಂದ 40 ಜನ ನಮ್ಮ ಜಿಲ್ಲೆಯ ನುರಿತ ದೈಹಿಕ ಶಿಕ್ಷಣ ತಜ್ಞರು ಎಲ್ಲರೂ ಕೂಡ ಬರಲಿಕ್ಕಿದ್ದಾರೆ. ಅವರು ಕೂಡ ನಾವು ಸ್ವಾಗತ ಬಯಸ್ತೇವೆ. ಅದೇ ರೀತಿ ಪ್ರಾಯೋಜಕರಾಗಿರುವಂಥ ಕೆಲವರು ಕೂಡ ಅವರಿಗೂ ಕೂಡ ಅದೇ ರೀತಿ ಪ್ರಾಯೋಜಕರು ಕೂಡ ಬರಲಿಕ್ಕಿದ್ದಾರೆ. ಅದೇ ರೀತಿ ನಾವು ಮುಖ್ಯ ರಾಷ್ಟ್ರಮಟ್ಟದ ಪ್ರತಿಭೆ, ರಾಷ್ಟ್ರಮಟ್ಟದಲ್ಲಿ ಪದಕ ಪಡೆದಂಥ ಕೆಲವು ಕ್ರೀಡಾಪಟುಗಳನ್ನು ಕೂಡ ಸನ್ಮಾನ ಕಾರ್ಯಕ್ರಮ ಮಾಡಲಿಕ್ಕಿದೆ. ಅದೇ ರೀತಿ ರಾಷ್ಟ್ರಮಟ್ಟ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಅಥವಾ ಪದಕ ಗಳಿಸಿದರು. ಅದೇ ರೀತಿ ನಮ್ಮ ಒಂದು ಹಿರಿಯ ಕ್ರೀಡಾ ದೈಹಿಕ ಶಿಕ್ಷಣ ನಿರ್ದೇಶಕರಾದಂಥ ತುಕಾರಾಮ್ ಏನೆಕಲ್ ಅವರಿಗೆ ಕೂಡ ನಾವೊಂದು ಆ ದಿವಸ ನಾವು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕಿದ್ದೇವೆ. ಇದಿಷ್ಟು ನಮ್ಮ ಕಾರ್ಯಕ್ರಮ. ಕ್ರೀಡಾಪಟುಗಳಿಗೂ ಹಾಗೆಯೇ ಬಂದಂಥ ಎಲ್ಲ ಕ್ರೀಡಾಭಿಮಾನಿಗೂ ಕೂಡ ಬೆಳಗಿನ ಉಪಹಾರ ವ್ಯವಸ್ಥೆ ಉಂಟು. ಹಾಗೆಯೇ ಮಧ್ಯಾಹ್ನ ಕೂಡ ಬಂದಿರುವಂಥ ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ ಕೂಡ ಊಟದ ವ್ಯವಸ್ಥೆ ಕೂಡ ಇದೆ. ಅದರಲ್ಲಿ ಸಂಜೆ ಕೂಡ ಒಂದು ಕಾಫಿ ವ್ಯವಸ್ಥೆ ಇದೆ. ಆದ ಕಾರಣ ಎಲ್ಲ ಪತ್ರಿಕೋಗೋಷ್ಠಿಗಳು ಬಂದು ಸಹಕರಿಸಬೇಕಾಗಿ ಎಲ್ಲರಿಗೂ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮಸ್ತೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.